ಇವತ್ತು ನಾವು ಫುಲ್ ಫನ್ ಮಾಡೋದಕ್ಕಾಗಿ ಪುತ್ತೂರಿನಲ್ಲಿರುವಂತಹ ಫನ್ ಗ್ಯಾಲಕ್ಸಿಗೆ ಬಂದಿದ್ದೇವೆ. ಒನ್ ಇಯರ್ ಇಂದ 8 years ಒಳಗಿರುವ ಮಕ್ಕಳಿಗಿರುವಂಥದ್ದು ಸಾಫ್ಟ್ ಪ್ಲೇ ಏರಿಯಾ. ಇಡೀ ಫ್ಯಾಮಿಲಿಯರ್ ಬಂದು ಗೇಮ್ ಅನ್ನ ಆಡ್ಬೋದು. ಇದರೊಳಗೆ ನಾವು ಪೇರೆಂಟ್ಸ್ ಅನ್ನು ಬಿಡ್ತಾ ಇದ್ದೇವೆ. ಈಗ ಮಕ್ಕಳಿಗೋಸ್ಕರ ಬೈಕ್ ರೇಸ್ ಇದೆ, ಬಾಸ್ಕೆಟ್ ಬಾಲ್ ಗೇಮ್ಸ್ ಇದೆ, ರೈನ್ಬೋ ಗೇಮ್ಸ್ ಇದೆ, ಸ್ಪೂಕಿ ಬಾಲ್ ಇದೆ, ಸಣ್ಣ ಮಕ್ಕಳಿಗೋಸ್ಕರ ಎನಿಮಲ್ ಪಾರ್ಕ್ ಇದೆ. ಓವರ್ ಆಲ್ ಆಗಿ ಕಂಪ್ಲೀಟ್ ಆಗಿ ಮಕ್ಕಳು ಇಲ್ಲಿ ಸಣ್ಣ ಗೇಮ್ ನ ನೋಡಿ ಎಂಜಾಯ್ ಮಾಡ್ಬೋದು. ಫನ್ ಗ್ಯಾಲಕ್ಸಿಯಲ್ಲಿ ಇನ್ನೊಂದು ವಿಶೇಷವಾಗಿ ಆ್ಯಡ್ ಆಗಿರೋದು ಅಂತ ಹೇಳಿದ್ರೆ ಈ ನನ್ನ ಬ್ಯಾಕಲ್ಲಿರುವಂಥ ವಾಲ್ ಕ್ಲೈಂಬಿಂಗ್. ದಕ್ಷಿಣ ಕನ್ನಡ ಹಾಗೆಯೇ ಉಡುಪಿಯಲ್ಲಿ ಬೇರೆ ಎಲ್ಲೂ ಕೂಡ ನಿಮಗೆ ವಾಲ್ ಕ್ಲೈಂಬಿಂಗ್ ನೋಡೋದಕ್ಕೆ ಸಿಗೋದಿಲ್ಲ. ಮೇಲೆ ಬಂದ್ರಿ ಅಂತ ಹೇಳಿದ್ರೆ ಇಲ್ಲಿ ಕೂಡ ಎಲ್ಲ ವಯೋಮಾನದವರಿಗೆ ಬೇಕಾಗಿರುವಂಥ ಒಂದಿಷ್ಟು ಗೇಮ್ಗಳನ್ನ ಕೂಡ ಅಳವಡಿಸಿದ್ದಾರೆ. ಇದು ಏಲಿಯನ್ ಗನ್ ಶೂಟರ್, ಇದು VR ಫ್ಲೈಯಿಂಗ್, ಹಾಗೇನೆ ಇದು ವರ್ಚುವಲ್ ರಿಯಾಲಿಟಿ 90 ಡಿಗ್ರಿ ಅನ್ನುವಂಥದ್ದು. ಇಲ್ಲಿವರೆಗೆ ನೀವು ಯೂಟ್ಯೂಬ್ ಅಲ್ಲಿ ನೋಡಿರ್ಬೋದು ಈ ಒಂದು ಗೇಮ್ ಅನ್ನ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಫುಲ್ ಫನ್ ಮಾಡೋದಕ್ಕಾಗಿ ಪುತ್ತೂರಿನಲ್ಲಿರುವಂತಹ ಫನ್ ಗ್ಯಾಲಕ್ಸಿಗೆ ಬಂದಿದ್ದೇವೆ. ವರ್ಕ್ ಟೆನ್ಷನ್, ಫ್ಯಾಮಿಲಿ ಟೆನ್ಷನ್, ಹೀಗೆ 10 ಮಂಡೆ ಬಿಸಿಗಳ ನಡುವೆ ಫ್ಯಾಮಿಲಿ ಜೊತೆ ಫುಲ್ ಫನ್ ಮಾಡಬೇಕು, ಮಸ್ತ್ ಮಜಾ ಮಾಡಬೇಕು ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ಬೋದು. ಬಟ್ ಇದೆಲ್ಲ ನಮಗೆ ಬೇಕು ಅಂತ ಹೇಳಿದರೆ ನಾವು ಮಂಗಳೂರಿಗೆ ಹೋಗಬೇಕು ಅನ್ನೋವಂಥ ಯೋಚನೆ ಪುತ್ತೂರಿಗರಲ್ಲಿ ಇದ್ದಿರ್ಬೋದು. ಬಟ್ ಇದೀಗ ನಿಮ್ಮೆಲ್ಲರಿಗೂ ಕೂಡ ಫುಲ್ ಎಂಟರ್ಟೈನ್ಮೆಂಟ್ ಕೊಡೋದಕ್ಕಾಗಿ, ಫುಲ್ ಫನ್ ಮಾಡೋದಕ್ಕಾಗಿ ಹಲವಾರು ಆಟೋಟಗಳ ಮೂಲಕ ಪುತ್ತೂರಿನ GL1 ಮಾಲ್ನಲ್ಲಿ ಫನ್ ಗ್ಯಾಲಕ್ಸಿ ತೆರೆದುಕೊಂಡಿದೆ. ನಮಗೆಲ್ಲ ಗೊತ್ತಿರೋ ರೀತಿಯಾಗಿಯೇ ಫನ್ ಗ್ಯಾಲಕ್ಸಿ ಸುಮಾರು 1.5 ವರ್ಷಗಳಿಂದ ಕಾರ್ಯಾಚರಿಸ್ತಾ ಇದೆ. ಪುಟಾಣಿ ಮಕ್ಕಳಿಗೆ ಬೇಕಾಗಿರುವಂತಹ 10 ಆಟೋಟಗಳು ಇಲ್ಲಿತ್ತು. ಬಟ್ ಇದೀಗ ಎಲ್ಲ ವಯೋಮಾನದವರಿಗೆ ಕೂಡ ಎಲ್ಲ ರೀತಿಯಾದಂಥ ಆಟೋಟಗಳು ಫನ್ ಗ್ಯಾಲಕ್ಸಿಯಲ್ಲಿ ತೆರೆದುಕೊಂಡಿದೆ. ಹಾಗಾದರೆ ಬನ್ನಿ ಒಳಗೆ ಹೋಗೋಣ, ಒಂದಷ್ಟು ಫನ್ ಮಾಡೋಣ, ಯಾವೆಲ್ಲ ಆಟೋಟಗಳು ಇದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಇದ್ದಾಗೇನೆ ಮಕ್ಕಳನ್ನ ಅಟ್ರಾಕ್ಟ್ ಮಾಡುವಂತಹ ಹಲವಾರು ಆಟಗಳನ್ನ ಜೋಡಣೆ ಮಾಡಿ ಇಟ್ಟಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ರೈಲ್ ಇದೆ, ಕುದುರೆ ಇದೆ, ಹಾಗೆಯೇ ಹಲವಾರು ಆಟೋಟಗಳು ಇರುವಂಥದ್ದು. ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಮಕ್ಕಳನ್ನ ಯಾವ ರೀತಿಯಾಗಿ ಅಟ್ರಾಕ್ಟ್ ಮಾಡ್ಬೋದು ಅನ್ನೋ ರೀತಿಯಂಥ ವ್ಯವಸ್ಥೆಗಳನ್ನ ಇಟ್ಟಿರುವಂಥದ್ದು. ಮಕ್ಕಳು ಕೂಡ ಹಾಗೇನೆ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ. ಇವತ್ತು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರಿದ್ದಾರೆ. ಮಕ್ಕಳಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವೆಲ್ಲ ಆಟೋಟಗಳು ಇದೆ ಅನ್ನೋದನ್ನ ಕೂಡ ನೋಡಬೇಕು. ಇದು ಸಾಫ್ಟ್ ಏರಿಯಾ ಅಂತ ಹೇಳಿದ್ರೆ 5 ವರ್ಷದ ಒಳಗಿನ ಮಕ್ಕಳಿಗೆ ಬೇಕಾಗಿರುವಂತಹ ಆಟೋಟದ ಗಮ್ಮತ್ತುಗಳು ಸಾಫ್ಟ್ ಏರಿಯಾದಲ್ಲಿ ಸಿಗ್ತಾ ಇರುವಂಥದ್ದು. ಇಲ್ಲಿನ ಆಟೋಟಗಳ ಬಗ್ಗೆ, ಇಲ್ಲಿನ ವ್ಯವಸ್ಥೆಯ ಬಗ್ಗೆ ನಾವು ಮಾತನಾಡಬೇಕು. ಇಲ್ಲಿನ ಸಿಬ್ಬಂದಿ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಉಷಾ. ಓಕೆ, ಇಲ್ಲಿ ಸಾಫ್ಟ್ ಏರಿಯಾ ಅಲ್ವಾ, ಇಲ್ಲಿ ಯಾವೆಲ್ಲ ಆಟೋಟಗಳು ಇದೆ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಫನ್ ಗ್ಯಾಲಕ್ಸಿ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಗೇಮ್ ಝೋನ್. ಹಾಗಾಗಿ ಇಡೀ ಫ್ಯಾಮಿಲಿಯರ್ ಬಂದು ಗೇಮನ್ನು ಆಡ್ಬೋದು. ಈಗ ನೋಡ್ತಾ ಇರ್ಬೋದು, ವೆರೈಟಿ ಗೇಮ್ಸ್ ಇದೆ. ಸೊ ಇಡೀ ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕೇಜ್ ಗೇಮ್ ಝೋನ್ ಇಲ್ಲಿದೆ ನಿಮಗೆ. ಸೊ ಇನ್ನು ಸಣ್ಣ ಮಕ್ಕಳಿಗೆ, ನಮ್ಮಲ್ಲಿ ಮೊದಲು ಸಣ್ಣ ಮಕ್ಕಳಿಗೆ ಅಂದರೆ 1 ವರ್ಷದ ಮಕ್ಕಳಿಗೆಲ್ಲ ಗೇಮ್ಸ್ ಇರಲಿಲ್ಲ. ಸೊ ಹಾಗಾಗಿ ನಾವು ಸಾಫ್ಟ್ ಪ್ಲೇ ಏರಿಯಾ ಅವರಿಗೋಸ್ಕರ ಅಂತ ಸ್ಪೆಷಲ್ ಆಗಿ ಆ್ಯಡ್ ಮಾಡಿದ್ದೇವೆ. ಸೊ ಇದು 1 year ಇಂದ 8 years ಒಳಗಿರೋ ಮಕ್ಕಳಿಗಿರುವಂಥದ್ದು ಸಾಫ್ಟ್ ಪ್ಲೇ ಏರಿಯಾ. ಇನ್ನೊಂದು ಏನು ಆ್ಯಡಿಂಗ್ ಅಂತ ಹೇಳಿದರೆ ಇದರೊಳಗೆ ನಾವು ಪೇರೆಂಟ್ಸನ್ನು ಬಿಡ್ತಾ ಇದ್ದೇವೆ. ಸೊ ಪೇರೆಂಟ್ಸು ಮಕ್ಕಳ ಜೊತೆ ಹೋಗಿ ಆಟ ಆಡ್ಬೋದು. ಇಲ್ಲಿಯೂ ಅಷ್ಟೇ ಬಾಲ್ ಪೂಲ್ ಇದೆ, ಆಮೇಲೆ ಅದರ ಪಕ್ಕ ಸ್ಯಾಂಡ್ ಪೂಲ್ ಇದೆ, ಆಮೇಲೆ ಕ್ಲೇಸ್ ಇದೆ. ಮಕ್ಕಳಿಗೆ ಸ್ವಲ್ಪ ಕ್ರಿಯೇಟಿವಿಟಿ ಬರಲಿ ಅಂತ ಹೇಳಿ ಕ್ಲೇನ ಆ್ಯಡ್ ಮಾಡಿದ್ದೇವೆ. ಆಮೇಲೆ ಬ್ಲಾಕ್ಸ್ ಇದೆ, ಆಮೇಲೆ ಸ್ವಿಂಗ್ ಇದೆ. ಸೊ ಕಂಪ್ಲೀಟಾಗಿ ಮಕ್ಕಳು ಪೇರೆಂಟ್ಸ್ ಜೊತೆ ಇಲ್ಲಿ ಗೇಮ್ನ ಆಡಿ ಎಂಟರ್ಟೈನ್ಮೆಂಟ್ ತಗೊಳ್ಬೋದು. ಈಗ ಮಕ್ಕಳಿಗೋಸ್ಕರ ಬೈಕ್ ರೇಸ್ ಇದೆ. ಅಂದರೆ ಬೈಕ್ ನಾವು ರಿಯಲ್ ಆಗಿ ಫೀಲ್ ಆಗುತ್ತೆ, ರೋಡಲ್ಲಿ ಹೇಗೆ ಹೋಗ್ತೇವೆ, ರೇಸ್ ಹೇಗೆ ಮಾಡ್ತೇವೆ ಹಾಗೆ ಫೀಲ್ ಆಗುತ್ತೆ. ಅದರ ಪಕ್ಕದಲ್ಲಿ ಸ್ವಲ್ಪ ಯಂಗ್ಸ್ಟರ್ಸ್ಗೆ ಎಪಿಕ್ ಶೂಟರ್ ಅಂದರೆ ಗೇಮ್ಸ್, ಬಾಲ್ ಹಾಕುವ ಬಾಸ್ಕೆಟ್ ಬಾಲ್ ಗೇಮ್ಸ್ ಇದೆ. ಇನ್ನು ಸ್ವಲ್ಪ ಸಣ್ಣ ಮಕ್ಕಳಿಗೋಸ್ಕರ ರೈನ್ಬೋ ಗೇಮ್ಸ್ ಇದೆ. ಅಂದರೆ ಬಾಲ್ ಪಿಕ್ ಮಾಡಿ ಅದರಲ್ಲಿ ಹೋಲ್ ಒಳಗೆ ಹಾಕುವಂಥ ರೈನ್ಬೋ ಗೇಮ್ಸ್ ಇದೆ. ಇನ್ನು ಅದರ ಪಕ್ಕ ಸ್ಪೂಕಿ ಬಾಲ್ ಇದೆ, ಬಾಲಲ್ಲಿ ಶೂಟ್ ಮಾಡ್ಬೋದು. ಇನ್ನು ಸಣ್ಣ ಮಕ್ಕಳಿಗೋಸ್ಕರ ಎನಿಮಲ್ ಪಾರ್ಕ್ ಇದೆ. ಅದೇ ನೋಡ್ಬೋದು. ಇನ್ನು ಕ್ಲಾಟೈಸ್ ಇದೆ, ಅಂದರೆ ಮಕ್ಕಳಿಗೆ ಡಾಲ್ ನೋಡೋಕೆ ತುಂಬ ಅಟ್ರಾಕ್ಟ್ ಆಗ್ತದೆ. ಸೊ ಹಾಗಾಗಿ ಕ್ಲಾಟೈ ಗೇಮ್ಸ್ ಆ್ಯಡ್ ಮಾಡಿದ್ದೇವೆ. ಇನ್ನು ಸಣ್ಣ ಪುಟ್ಟ ಮಕ್ಕಳಿಗೋಸ್ಕರ ಟ್ರೈನ್ ಇದೆ, ಆಮೇಲೆ ಯೂನಿಕಾರ್ನ್ ಇದೆ,
ಟ್ರೀ ಕರೋಸಲ್ ಅಂತ ಹೇಳಿ, ಅದರ ಪಕ್ಕ ಇನ್ನೊಂದು ಗೇಮ್ಸ್ ಇದೆ. ಓವರಾಲ್ ಆಗಿ ಕಂಪ್ಲೀಟಾಗಿ ಮಕ್ಕಳು ಇಲ್ಲಿ ಸಣ್ಣ ಗೇಮ್ನ ನೋಡಿ ಎಂಜಾಯ್ ಮಾಡ್ಬೋದು. ಗ್ಯಾಲಕ್ಸಿಯಲ್ಲಿ ಇನ್ನೊಂದು ವಿಶೇಷವಾಗಿ ಆ್ಯಡ್ ಆಗಿರೋದು ಅಂತ ಹೇಳಿದರೆ ಈ ನನ್ನ ಬ್ಯಾಕಲ್ಲಿರುವಂಥ ವಾಲ್ ಕ್ಲೈಂಬಿಂಗ್. ದಕ್ಷಿಣ ಕನ್ನಡ ಹಾಗೆಯೇ ಉಡುಪಿಯಲ್ಲಿ ಬೇರೆ ಎಲ್ಲೂ ಕೂಡ ನಿಮಗೆ ವಾಲ್ ಕ್ಲೈಂಬಿಂಗ್ ನೋಡೋದಕ್ಕೆ ಸಿಗೋದಿಲ್ಲ. ಬಟ್ ಪ್ರಥಮ ಬಾರಿಗೆ ನಮ್ಮ GL1 ಮಾಲ್ನಲ್ಲಿರುವಂಥ ಫನ್ ಗ್ಯಾಲಕ್ಸಿಯಲ್ಲಿ ಇದನ್ನು ಆ್ಯಡ್ ಮಾಡಿರುವಂಥದ್ದು. ಒಲಿಂಪಿಕ್ನಲ್ಲಿ ಕೂಡ ವಾಲ್ ಕ್ಲೈಂಬಿಂಗ್ ಅನ್ನೋವಂಥದ್ದು ಆ್ಯಡ್ ಆಗಿದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಲೆವೆಲನ್ನು ಹೆಚ್ಚು ಮಾಡೋದಕ್ಕಾಗಿ ಹಾಗೆಯೇ ಒಲಿಂಪಿಕ್ಗೆ ಇಲ್ಲಿಂದಲೇ ತಯಾರು ಮಾಡ್ಬೋದು ಅನ್ನೋವಂಥ ಹೆಜ್ಜೆಯನ್ನು ಕೂಡ ನಮ್ಮ ಫನ್ ಗ್ಯಾಲಕ್ಸಿ ಇಟ್ಟಿರುವಂಥದ್ದು. ಹಾಗಾಗಿ ನೀವು ಇಲ್ಲಿಗೆ ಬರ್ತೀರಾ ಅಂತ ಹೇಳಿದರೆ 8 ವರ್ಷಕ್ಕಿಂತ ಮೇಲಿನ ವಯೋಮಾನದ ಮಕ್ಕಳಿಗೆ ಈ ಒಂದು ವಾಲ್ ಕ್ಲೈಂಬಿಂಗ್ನ ಎಕ್ಸ್ಪೀರಿಯನ್ಸನ್ನು ಕೂಡ ಪಡ್ಕೊಳ್ಬೋದಾಗಿದೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಾವು ಜಗದೀಶ್ ಅಂತ. ದಿವ್ಯಾ. ಹೇಗಿದೆ ಫನ್ ಗ್ಯಾಲಕ್ಸಿ? ಭಾರಿ ಚಂದ ಉಂಟು. ನಾವು ಬರ್ತಾ ಇರ್ತೇವೆ ವಾರಕ್ಕೊಮ್ಮೆ 2 ವಾರಕ್ಕೊಮ್ಮೆ. ಮಕ್ಕಳಿಗೆಲ್ಲ ಖುಷಿ ಆಗ್ತದೆ ಆಟ ಆಡಲಿಕ್ಕೆ. ಈಗ ತುಂಬ ಐಟಮ್ಸ್ ಹಾಕಿದ್ದಾರೆ, ಚಂದ ಉಂಟು. ಇವಾಗ ಆಫೀಸ್ ನವೀಕರಣ ಮಾಡಿದ್ದಾರೆ. ಹೌದೌದು. ಫಸ್ಟ್ ಬರ್ತಾ ಇರೋದು ನವೀಕರಣ ಆದಮೇಲೆ ಫಸ್ಟ್ ಬರ್ತಿದ್ದೇವೆ. ಹಾಗೆ ಮಕ್ಕಳನ್ನು ಕರ್ಕೊಂಡು ಖುಷಿ ಆಗ್ತದೆ ಬರಲಿಕ್ಕೆ. ಯಾವ್ದ್ರಲ್ಲೆಲ್ಲ ಮಕ್ಕಳು ಕೂತು ಎಂಜಾಯ್ ಮಾಡಿ ಇದರಲ್ಲಿ ಕೂತಿದ್ದಾರೆ. ಈಗ ಇನ್ನು ಹೋಗ್ತಿದ್ದಾರೆ. ಮೇಲೊಂದು 2 ಹೋಯ್ತು, ಅದರಲ್ಲಿ ಕೂತು ಬಂದದ್ದು. ಈಗ ಒಳ್ಳೇದುಂಟು ಆಟ ಆಡಲಿಕ್ಕೆ. ಓಕೆ ಸರ್. ಓಕೆ. 8 ವರ್ಷದವರೆಗಿನ ಮಕ್ಕಳಿಗೆ ಕೆಳಗೆ ಸಾಫ್ಟ್ ಏರಿಯಾವನ್ನು ಮಾಡಿದರೆ ಮೇಲೆ ದೊಡ್ಡವರಿಗೆ ಬೇಕಾಗಿರುವಂಥ ಒಂದಿಷ್ಟು ಗೇಮ್ಗಳನ್ನು ಕೂಡ ಇಟ್ಟಿದ್ದಾರೆ. ಹಾಗಾಗಿ ಕೆಳಗಿರುವಂತಹ ವ್ಯವಸ್ಥೆಗಳು ಯಾವ ರೀತಿಯಾಗಿದೆ, ಯಾವೆಲ್ಲ ಆಟೋಟಗಳು ಇದೆ ಅನ್ನೋದನ್ನು ನೋಡಿದ್ರಲ್ಲ, ಈಗ ಮೇಲೆ ಹೋಗಿ ಅಲ್ಲಿರುವಂಥ ಆಟೋಟಗಳನ್ನು ಕೂಡ ನೋಡೋಣ ಬನ್ನಿ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಫಾರೂಕ್ ಅಂತೇಳಿ. ಹೇಗಿದೆ ಸರ್ ಫನ್ ಗ್ಯಾಲಕ್ಸಿ? ನೋಡಿ, 1 ವರ್ಷದಿಂದ ತುಂಬ ಚೆನ್ನಾಗಿ ಹೋಗ್ತಾ ಉಂಟು. ಈಗ ಪುನಃ ಅವರು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಈಗ ಮಕ್ಕಳಿಗೆಲ್ಲ ಭಾರಿ ಖುಷಿ ಆಗ್ತಾ ಉಂಟು. ಮತ್ತು ನಾವೆಲ್ಲ ಮಂಗಳೂರಿಗೆ ಹೋಗ್ತಾ ಇದ್ದೇವೆ. ಈಗ ನಮ್ಮ ಪುತ್ತೂರಲ್ಲಿ ಹೀಗೆ ಆಗಿದೆ ಅಂತ ಹೇಳುವಾಗ ನಮಗೆ ತುಂಬ ಖುಷಿ. ಮಕ್ಕಳು ಪ್ರತಿ ವಾರ ಸಹ ಇಲ್ಲಿಗೆ ಬರ್ತಾರೆ, ಆಟ ಆಡ್ತಾರೆ. ತುಂಬ ಖುಷಿ ಆಗ್ತಾ ಉಂಟು. ಇದೀಗ ಹೊಸದಾಗಿ ಆದ್ದು ಭಾರಿ ಇಂಪ್ರೂವ್ಮೆಂಟ್, ತುಂಬ ಚೆನ್ನಾಗಿ ಕಾಣ್ತದೆ. ಮಕ್ಕಳಿಗೆಲ್ಲ ಭಾರಿ ಖುಷಿ ತರ್ತಾ ಉಂಟು ಮಕ್ಕಳಿಗೆ. ಓಕೆ ಸರ್. ಕೆಳಗಿರುವಂಥ ಆಟೋಟಗಳನ್ನು ಎಂಜಾಯ್ ಮಾಡ್ತಾ ಮೇಲೆ ಬಂದ್ರಿ ಅಂತ ಹೇಳಿದರೆ ಇಲ್ಲಿ ಕೂಡ ಎಲ್ಲ ವಯೋಮಾನದವರಿಗೆ ಬೇಕಾಗಿರುವಂಥ ಒಂದಿಷ್ಟು ಗೇಮ್ಗಳನ್ನು ಕೂಡ ಅಳವಡಿಸಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಇದು ಏಲಿಯನ್ ಗನ್ ಶೂಟರ್. ಇದು ಕೂಡ ಒಂದು ರೀತಿಯಾಗಿ ಮೈಂಡ್ಗೆ ಸಖತ್ತಾಗಿ ಎಂಜಾಯ್ ಮಾಡೋದಕ್ಕೆ ಫೀಲ್ ಕೊಡುವಂತಹ ಗೇಮ್. ಹಾಗೆಯೇ ಇಲ್ಲಿ ಬರ್ತೀರಾ ಅಂತ ಹೇಳಿದರೆ ಇದು VR ಫ್ಲೈಯಿಂಗ್. ಹಾಗೆಯೇ ಇದು ವರ್ಚುವಲ್ ರಿಯಾಲಿಟಿ 90 ಡಿಗ್ರಿ ಅನ್ನೋವಂಥದ್ದು. ಸ್ಕ್ರೀನಲ್ಲಿ ಏನು ಪ್ಲೇ ಆಗ್ತಾ ಇರುತ್ತೋ ಅದು ನಮಗೆ ರಿಯಾಲಿಟಿಯಾಗಿ ಕಾಣೋ ರೀತಿಯಾಗಿ ಇರುವಂತಹ ಗೇಮಿಂಗ್ ಇದು. ಇದು ಕೂಡ ಮಕ್ಕಳಿಗೂ ಇರುವಂಥದ್ದು, ಹಾಗೆಯೇ ದೊಡ್ಡವರಿಗೂ ಇರುವಂಥದ್ದು. ಇದರ ಎಕ್ಸ್ಪೀರಿಯನ್ಸ್ನ ಕೂಡ ನೀವು ಮಾಡ್ಬೋದಾಗಿದೆ. ಹಾಗೆಯೇ ಮುಂದೆ ನಿಮಗೆ ಡ್ಯಾಶಿಂಗ್ ಕಾರ್ ಇರೋವಂಥದ್ದು, 4 ಕಾರುಗಳ ಸೆಟಪನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಅಂದರೆ ಫ್ಯಾಮಿಲಿಯಿಂದ ನಾವೆಲ್ಲರೂ ಜೊತೆಗೆ ಬರ್ತೀವಿ, 5-6 ಜನ ಇದ್ದೀವಿ ಅಂತ ಹೇಳಿದಾಗ ಅವರೆಲ್ಲರೂ ಕೂಡ ಸೇರಿ ಇಲ್ಲಿ ಎಂಜಾಯ್ ಮಾಡ್ಬೋದಾದಂತಹ ಡ್ಯಾಶಿಂಗ್ ಕಾರ್ ಕೂಡ ಇದೆ. ಹಾಗೆಯೇ ಮುಂದೆ ಈಚೆ ನೋಡ್ತೀರಾ ಅಂತ ಹೇಳಿದರೆ ಸಾಫ್ಟ್ ಪ್ಲೇ ಇಲ್ಲಿ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸ್ಪಾಂಜ್ಗಳನ್ನು ಹಾಕಿದ್ದಾರೆ. ಹಾಗಾಗಿ ಮಕ್ಕಳು ಮೇಲಿಂದ ಬಿದ್ದರು ಅಂತ ಹೇಳಿದರೆ ಕೂಡ ಯಾವುದೇ ರೀತಿಯಂಥ ಪೆಟ್ಟಾಗೋದಿಲ್ಲ ಅವರಿಗೆ. ಎಲ್ಲ ರೀತಿಯಂಥ ಸುರಕ್ಷತೆಯನ್ನು ಇಟ್ಟುಕೊಂಡೇ ಮಕ್ಕಳಿಗೆ ಬೇಕಾಗಿರುವಂಥ ಆಟೋಟಗಳನ್ನು ಕೂಡ ಹಾಕಿರುವಂಥದ್ದು. ಆಚೆ ನೋಡೋದು ಅಂತ ಹೇಳಿದರೆ ಬಾಲ್ ಪೂಲ್ ಕೂಡ ಇದೆ. ಜಾರು ಬಂಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆಯೇ ಕೆಳಗೆ ಬಾಲ್ಗಳನ್ನು ಹಾಕಿದ್ದಾರೆ. ಬಾಲ್ ಪೂಲ್ ಅದು, ಹಾಗೆಯೇ ಸ್ಪಾಂಜ್ ಪೂಲ್ನ ವ್ಯವಸ್ಥೆಯನ್ನು ಮಾಡಿರುವಂಥದ್ದು.
ಕೂಡ ಇಟ್ಟಿದ್ದಾರೆ. ತುಂಬ ಜನ ಯೂಟ್ಯೂಬಲ್ಲಿ ನೋಡಿರ್ಬೋದು ಟಾಯ್ಸ್ಗಳನ್ನು ಕ್ಯಾಚ್ ಮಾಡೋವಂಥದ್ದು. ಅದೇ ರೀತಿಯಾದ ಸೆಟಪನ್ನು ಕೂಡ ಫನ್ ಗ್ಯಾಲಕ್ಸಿಯಲ್ಲಿ ಇಟ್ಟಿದ್ದಾರೆ. 3 ಈ ರೀತಿಯಾದಂಥ ಸೆಟಪನ್ನು ಕೂಡ ಇಟ್ಟಿದ್ದಾರೆ. ಹಾಗಾಗಿ ಇದನ್ನು ಕೂಡ ತುಂಬ ಜನ ಇಷ್ಟಪಟ್ಟು ಆಟ ಆಡ್ತಾರೆ. ಟಾಯ್ಸ್ಗಳಿದೆ, ಅವುಗಳನ್ನ ಕ್ಯಾಚ್ ಮಾಡ್ಕೊಳ್ಳೋವಂಥದ್ದು, ಕಾರ್ಡನ್ನು ಸ್ಕ್ಯಾನ್ ಮಾಡೋದು, ಆಮೇಲೆ ಆಟ ಆಡುವಂಥದ್ದು. ತುಂಬ ಜನ ಇದನ್ನು ಕೂಡ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ನೀವು ಫನ್ ಗ್ಯಾಲಕ್ಸಿಗೆ ಬರ್ತೀರಾ ಅಂತ ಹೇಳಿದರೆ ಇಲ್ಲಿವರೆಗೆ ನೀವು ಯೂಟ್ಯೂಬಲ್ಲಿ ನೋಡಿರ್ಬೋದು ಈ ಒಂದು ಗೇಮನ್ನು. ಬಟ್ ನೀವು ಫನ್ ಗ್ಯಾಲಕ್ಸಿಗೆ ಬಂದ್ರಿ ಅಂತ ಹೇಳಿದರೆ ಈ ಒಂದು ಫ್ಲೋರ್ ಟಾಯ್ಸನ್ನು ಕೂಡ ನೀವು ಆಡ್ಬೋದಾಗಿದೆ, ಟಾಯ್ಸನ್ನು ನಿಮ್ದಾಗಿಸ್ಕೊಳ್ಬೋದಾಗಿದೆ. ಹೊಸದಾಗಿ ಬೌಲಿಂಗ್ ಗೇಮನ್ನು ಕೂಡ ಫನ್ ಗ್ಯಾಲಕ್ಸಿಯಲ್ಲಿ ಆ್ಯಡ್ ಮಾಡಿದ್ದಾರೆ. ಇಲ್ಲಿವರೆಗೂ ಇದು ಇರಲಿಲ್ಲ, ಬಟ್ ಇದಾಗ ಹೊಸದಾಗಿ ಆ್ಯಡ್ ಮಾಡಿರೋವಂಥದ್ದು. ಯಂಗ್ಸ್ಟರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಬರ್ತೀರಾ ಅಂತ ಹೇಳಿದರೆ ನೀವು ಇಲ್ಲಿ ಎಂಜಾಯ್ ಮಾಡ್ಬೋದಾಗಿದೆ. ಪುತ್ತೂರಿನಲ್ಲಿ ಇಂತಹ ವ್ಯವಸ್ಥೆ ಇರಲಿಲ್ಲ, ಬಟ್ ಇದು ಪ್ರಥಮ ಬಾರಿಗೆ ಫನ್ ಗ್ಯಾಲಕ್ಸಿಯಲ್ಲಿ ಇರೋವಂಥದ್ದು. 10 ಆಟಗಳು ಎಲ್ಲ ವಯೋಮಾನದವರಿಗೂ ಇದೆ ಅಲ್ವಾ. ಪುಟಾಣಿ ಮಕ್ಕಳು ಅವರಿಗೆ ಬೇಕಾಗಿರುವಂಥ ಆಟದಲ್ಲಿ ಎಂಜಾಯ್ ಮಾಡ್ತೀರಾ ಅಂತ ಹೇಳಿದರೆ, ಹಾಗೆಯೇ ಸ್ಟೂಡೆಂಟ್ಗಳು ಬರ್ತಾರೆ ಅಥವಾ ಯಂಗ್ಸ್ಟರ್ಗಳು ಬರ್ತೀರಾ ಅಂತ ಹೇಳಿದರೆ ಇದರನ್ನು ಕೂಡ ನೀವು ಆಟ ಆಡಿ ಎಂಜಾಯ್ ಮಾಡ್ಬೋದಾಗಿದೆ. ಫನ್ ಗ್ಯಾಲಕ್ಸಿಗೆ ಬಂದ ಮೇಲೆ ಒಂದಿಷ್ಟು ಆಟೋಟಗಳನ್ನು ಎಂಜಾಯ್ ಮಾಡಿದ್ವಿ, ಸುಸ್ತಾಯಿತು, ಏನಾದರೂ ತಿನ್ನಬೇಕು ಅನ್ನುವಂಥ ಫೀಲ್ ಆಯಿತು ಅಂತ ಹೇಳಿದರೆ ಹೊರಗಡೆ ಹೋಗಿ ಅಲ್ಲಿಂದ ತಗೊಂಡು ಬಂದು ತಿನ್ನಬೇಕು ಅನ್ನುವಂಥ ಟೆನ್ಷನ್ ಇರೋದಿಲ್ಲ. ಯಾಕೆಂತ ಹೇಳಿದರೆ ಇಲ್ಲೇ ತಿನ್ನೋದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಐಸ್ ಕ್ರೀಮ್ ಇರೋವಂಥದ್ದು, ಜ್ಯೂಸ್ ಇದೆ, ಹಾಗೆಯೇ ಪಾಪ್ಕಾರ್ನ್ ಕೂಡ ಇರೋವಂಥದ್ದು. ಇದನ್ನು ಕೂಡ ನೀವು ಫನ್ ಗ್ಯಾಲಕ್ಸಿಯ ಒಳಗೇನೆ ಎಂಜಾಯ್ ಮಾಡ್ಬೋದಾಗಿದೆ. ಫ್ಯಾಮಿಲಿ ಮೆಂಬರ್ಸ್ ಬರ್ತೀರಾ, ಮಕ್ಕಳು ಬರ್ತಾರೆ ಅಂತ ಹೇಳಿದಾಗ ಜಾಸ್ತಿಯಾಗಿ ತಿಂಡಿ ಬೇಕು ಅಂತ ಕೇಳ್ತಾರೆ. ಹಾಗಾಗಿ ಇಲ್ಲೇ ಅವರನ್ನು ಆಟ ಆಡೋದಕ್ಕೂ ಬಿಡ್ಬೋದು, ಅವರಿಗೆ ಬೇಕಾಗಿರೋದಂಥದನ್ನು ತಿನ್ನೋದಕ್ಕೆ ಕೂಡ ಇಲ್ಲಿಂದ ತೆಗೆದುಕೊಡ್ಬೋದಾಗಿದೆ. ಹಾಗಾಗಿ ಇಲ್ಲಿ ಬಂದ್ರಿ ಅಂತ ಹೇಳಿದರೆ ಫುಡ್ ವ್ಯವಸ್ಥೆ ಕೂಡ ಇರೋವಂಥದ್ದು. ಮಸಾಜ್ ಚೇರ್ ಕೂಡ ಫನ್ ಗ್ಯಾಲಕ್ಸಿಯಲ್ಲಿ ಇದೆ. ಎಲ್ಲ ಕಡೆ ಸುತ್ತಾಡ್ತೀವಿ, ಸುಸ್ತಾಗ್ತಾ ಇದೆ ಅಂತ ಹೇಳಿದಾಗ, ಇನ್ನು ಕೆಲವರಿಗೆ ಮಸಾಜ್ ಬೇಕು ಅಂತ ಅನಿಸಿದಾಗ ಕೂಡ ನೀವಿಲ್ಲಿ ರಿಲ್ಯಾಕ್ಸ್ ಮಾಡ್ಬೋದಾಗಿದೆ. ಮಕ್ಕಳನ್ನ ಆಟಕ್ಕೆ ಬಿಡೋದು, ನೀವು ಇಲ್ಲಿ ಬಂದು ಮಸಾಜನ್ನು ಕೂಡ ಪಡ್ಕೊಳ್ಬೋದಾಗಿದೆ. ಫುಲ್ ಬಾಡಿಗೆ ಬೇಕಾಗಿರುವಂತಹ ಮಸಾಜ್ ಚೇರ್ ಕೂಡ ಇರೋವಂಥದ್ದು. ಹಾಗಾಗಿ ನೀವು ಫನ್ ಗ್ಯಾಲಕ್ಸಿಗೆ ಬರ್ತೀರಾ ಅಂತ ಹೇಳಿದರೆ ಒಂದಿಷ್ಟು ಫನ್ ಇರುತ್ತೆ, ಒಂದಿಷ್ಟು ಗಮ್ಮತ್ತಿರುತ್ತೆ, ಅದರ ಜೊತೆಗೆ ಬಾಡಿಗೆ ಬೇಕಾಗಿರುವಂಥ ಮಸಾಜನ್ನು ಕೂಡ ಮಾಡ್ಕೊಳ್ಬೋದು. ಪುತ್ತೂರಿನಲ್ಲಿ ಫ್ಯಾಮಿಲಿ ಮಂದಿಗೆಲ್ಲರಿಗೂ ಕೂಡ ಅಲ್ಟಿಮೇಟ್ ಗೇಮಿಂಗ್ ಡೆಸ್ಟಿನೇಷನ್ ಅಂತ ಹೇಳಿದರೆ ಅದು ಫನ್ ಗ್ಯಾಲಕ್ಸಿ. ಹೊಸತನದ ಮೂಲಕ ವಿನೂತನವಾಗಿ ಫನ್ ಗ್ಯಾಲಕ್ಸಿ ತೆರೆದುಕೊಂಡಿದೆ. ನೋಡಿದ್ರಲ್ಲ ಸಂಪೂರ್ಣವಾಗಿರುವಂಥ ಫನ್ ಗ್ಯಾಲಕ್ಸಿ ಯಾವ ರೀತಿಯಾಗಿದೆ ಅನ್ನೋದನ್ನು. ಪುಟಾಣಿ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ಮಂದಿಯ ಜೊತೆಗೆಲ್ಲರಿಗೂ ಕರ್ಕೊಂಡು ನೀವು ವೀಕೆಂಡಲ್ಲಿ ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಒಂದಿಷ್ಟು ಟೆನ್ಷನ್ಗಳಿರುತ್ತೆ, ಅವೆಲ್ಲವನ್ನ ಕೂಡ ದೂರ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಬೇಕು ಅಂತ ಹೇಳಿದರೆ ನೀವು ತಪ್ಪದೆ ಫನ್ ಗ್ಯಾಲಕ್ಸಿಗೆ ಬನ್ನಿ. ವಿನೂತನತೆಯ ಜೊತೆಗೆ ಫನ್ ಗ್ಯಾಲಕ್ಸಿ ತೆರೆದುಕೊಂಡಿದೆ, ಇದರ ಎಕ್ಸ್ಪೀರಿಯನ್ಸನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ವಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.